ನನ್ನ ಹೆಸರು ಅಡ್ವೊಕೇಟ್ ಸೌದಾ ಅಂತ, ಬೆಂಗಳೂರಿಂದ. ಈ ಕೇಸ್ ಹ್ಯಾಂಡಲ್ ಮಾಡ್ತಾ ಇರುವಂತ ಅಡ್ವೊಕೇಟ್. ಇವರು ಅಶ್ರಫ್ ತಾವರಕಡನ್ ಅಂತ, ಕೇರಳ ಮೂಲದ ಗಲ್ಫ್ ಉದ್ಯಮಿ. ಇವರಿಗಾಗಿದೆ ಮೋಸ ಮಾಡಿ, ವಂಚನೆ ಮಾಡಿ, ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಇವತ್ತು ಇವರನ್ನು ನಾವು ಪ್ರೆಸ್ ಮೀಟಿಗೆ ಕರೆಸಿದ್ದು. ಮೊದಲಾಗಿ ಹನಿ ಟ್ರ್ಯಾಪ್ ಅಂದ್ರೆ ಇವರಿಗೆ ಏನ್ ಮಾಡ್ತಾರೆ ಅಂದ್ರೆ, ಇವರು 53 ವರ್ಷ, ಕೇರಳದಿಂದ ಮದ್ವೆ ಆಗ್ಲಿಕ್ಕೋಸ್ಕರ, ಇವರಿಗೆ ಆಲ್ರೆಡಿ ಮದ್ವೆ ಆಗಿದೆ, 3 ಮಕ್ಳುಂಟು. ಇವರ ಹೆಂಡತಿಗೆ ಹುಷಾರಿಲ್ಲ, ಹನಿ ಟ್ರ್ಯಾಪ್ ಮಾಡ್ಬೇಕು ಅಂತಲೇ ಕಾಯ್ತಿರುವಂತ ಅವರಿಗೆ ಇವರ ವೀಕ್ನೆಸ್ ಗೊತ್ತಾಗುತ್ತೆ. ಕೇರಳದ ಶಫಿಯಾ ಅನ್ನೋಳು ಹೆಣ್ಣು ತೋರಿಸ್ತೇನೆ ಅಂತ ಹೇಳಿ ಇವರನ್ನು ಮೊದಲಿಗೆ ಕರೆಸ್ತಾರೆ. ಕರೆಸ್ಬಿಟ್ಟು ಸಿಟಿ ಸೆಂಟರ್ ಅಂತ ಇವರು ಹೇಳ್ತಾರೆ, ಬೆಂಗಳೂರಲ್ಲಿ ಒಂದು ಸಿಟಿ ಮಾಲ್ ಅಂತ, ಮಂಗಳೂರಿಂದ ಅಲ್ಲಿಗೆ ಕರೆಸ್ಬಿಟ್ಟು ಹೆಣ್ಣು ತೋರಿಸ್ತಾರೆ. ಆ ಹೆಣ್ಣಾಗಿದ್ದಾಳೆ ಆಯಿಷಾ ಮಿಶ್ರಿಯಾ ಅಂತ. ಅವಳ ಅಮ್ಮ ಜುಬೈದಾ, ಮತ್ತೆ ಈ ಕೇಸಿನ ಕಿಂಗ್ ಪಿನ್ ಆಗಿದ್ದಾರೆ ಮಾನಿ ಶಫಿಯಾ ಮತ್ತು ಮೊಹಮ್ಮದ್ ಬಶೀರ್ ಅಂತ. ಅವನು ಮೂಲತಃ ವಿಟ್ಲದವನು, ಮೊಹಮ್ಮದ್ ಬಶೀರ್ ಅಂತ. ಈ ಅಶ್ರಫ್ ಸೌದಿ ಅರೇಬಿಯಾದಲ್ಲಿ ಒಂದು ಗಲ್ಫ್ ಅಲ್ಲಿ ಉದ್ಯಮ ಮಾಡ್ತಾ ಇದ್ದಾರೆ. ಇವರು 24 ಸೆಪ್ಟೆಂಬರ್ ಅಲ್ಲಿ ಹೆಣ್ಣು ನೋಡ್ಲಿಕ್ಕೋಸ್ಕರ ಮಂಗಳೂರಿಗೆ ಬರ್ತಾರೆ. ಮಂಗಳೂರಿಗೆ ಬಂದ ತಕ್ಷಣ ಈ ಬಶೀರ್ ಕಡಂಬು ಅನ್ನೋನು ಮತ್ತೆ ಈ ಮಾನಿಯ ಶಫಿಯಾ ಅನ್ನೋಳು ಹೆಣ್ಣು ತೋರಿಸ್ಲಿಕ್ಕೋಸ್ಕರ ಇವರನ್ನೊಂದು ಮಾಲಿಗೆ ಕರೆಸ್ತಾರೆ. ಅಲ್ಲಿ ಹೆಣ್ಣು ತೋರಿಸ್ತಾರೆ. ಹೆಣ್ಣು ತೋರಿಸ್ಬಿಟ್ಟು ಅವಳ ಜೊತೆ ನಿಂತ್ಕೊಂಡು ಫೋಟೋ ತೆಗಿಸ್ತಾರೆ. ಮತ್ತೇನ್ ಮಾಡ್ತಾರೆ, ಇವರು ನನಗಿದು ಕೇರಳ ಮೂಲದ ಹೆಣ್ಣಲ್ಲಲ್ವಾ ಅಂತ ಹೇಳ್ಬಿಟ್ಟು ಇವರು ವಾಪಸ್ ಹೋಗ್ತಾರೆ. ವಾಪಸ್ ಹೋದ ನಂತರ ಈ ಆಯಿಷಾ ಮಿಶ್ರಿಯಾ, ಬಶೀರ್, ಸೆಫಿಯಾ, ಅವರ ಅಮ್ಮ ಜುಬೈದಾ ಇವ್ರೇನ್ ಮಾಡ್ತಾರೆ, ಕಾಲ್ ಮಾಡಿ ಹೇಳ್ತಾರೆ, ನೀವು ನನ್ನನ್ನು ಮದುವೆ ಆಗ್ಬೇಕು, ಇಲ್ಲ ಅಂದ್ರೆ ನಿಮ್ಮ ಫೋಟೋಸು ವಿಡಿಯೋಸು ಎಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಮಾಡ್ತೇನೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಇದನ್ನೆಲ್ಲ ನಾನು ಕಲಿಸಿಕೊಡ್ತೇನೆ ಅಂತೆಲ್ಲ ಬ್ಲಾಕ್ ಮೇಲ್ ಮಾಡ್ತಾರೆ. 1 ಕೋಟಿ ರೂಪಾಯಿ ಆಫರ್ ಇಡ್ತಾರೆ ಫಸ್ಟ್ಗೆ. ಈ ಬಶೀರ್ ಕಡಂಬು ಅನ್ನೋಳು, ಸೆಫಿಯಾ ಅನ್ನೋಳು 1 ಕೋಟಿ ಆಫರ್ ಮಾಡ್ತಾನೆ. ಫಸ್ಟಿಗೆ ಇವರನ್ನು ಕರೆಸುವುದು ಇವರೆಲ್ಲಿ ಅಂದ್ರೆ ವಿಟ್ಲಕ್ಕೆ ಕರೆಸ್ಕೊಂಡು ಇವರು ಅಲ್ಲಿಗೆ 5 ಲಕ್ಷ ರೂಪಾಯಿ ಕ್ಯಾಶ್ ಕೊಡ್ತಾರೆ. ವಿಟ್ಲಕ್ಕೆ ಬಂದ್ಬಿಟ್ಟು ಅಲ್ಲಿ ಆಗಿದೆ ಇವರಿಗೆ ಅವರು ಕೊಡ್ದದ್ದು. ಮೊದ್ಲಿಗೆ ಹೊಡಿತಾರೆ, ಇವರ ಕೈಯಲ್ಲಿರುವಂತ 5 ಲಕ್ಷ ರೂಪಾಯಿಯನ್ನು ತಗೊಳ್ತಾರೆ. ಅಲ್ಲಿರುವಂತ 5 ಜನರದ್ದು ಎಲ್ಲರಿಗೂ ಪೊಲೀಸರಿಗೆ ಇವರು ವಿವರವನ್ನು ತಿಳಿಸಿದ್ದಾರೆ. ನಂತರದಲ್ಲಿ ಇವರು ಹೀಗೆ 24.80 ಲಕ್ಷ ರೂಪಾಯಿಯನ್ನು ಆನ್ಲೈನ್ ವಿತ್ ಟ್ರಾನ್ಸಾಕ್ಷನ್ ಮಾಡ್ತಾರೆ. ಬೇರೆ ಅಕೌಂಟ್ ಟ್ರಾನ್ಸ್ಫರ್ ಬೇರೆ ಯಾರು ಕೊಡ್ತಾರೆ, ಈ ಬಶೀರ್, ಮಾನಿ ಶಫಿಯಾ, ಆಯಿಷಾ ಮಿಶ್ರಿಯಾ, ಜುಬೈದಾ ಇವರದ್ದು ಅಕೌಂಟ್ ಕೊಟ್ಟಿದ್ದಾರೆ. ಬೇರೆ ನಂಬರ್ ಖಾತೆಗೆ ಇವರು ಹಣ ವರ್ಗಾಯಿಸ್ತಾರೆ. 24.80 ಲಕ್ಷ ವಿತ್ ಆನ್ಲೈನ್ ಟ್ರಾನ್ಸಾಕ್ಷನ್, 20 ಲಕ್ಷ ಬೈ ಹ್ಯಾಂಡ್ ಕೊಡ್ತಾರೆ. ನೆಕ್ಸ್ಟ್ ಇವರಿಗೆ ಏನಾಗುತ್ತೆ, ಇದು ನನ್ನನ್ನು ಫ್ರಾಡ್ ಮಾಡ್ತಾ ಇದ್ದಾರೆ, ವಂಚನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇವ್ರಿಗೊಂದು ಅರಿವು ಆಗ್ಲಿಕ್ಕೋಸ್ಕರ ಇವ್ರು ಏನ್ ಮಾಡ್ತಾರೆ, ಪುನಃ ಈ ಶಫಿಯಾ ಏನ್ ಮಾಡ್ತಾಳೆ, ಬೇರೆ ಹೆಸರಲ್ಲಿ ಇವ್ರಿಗೆ ಕಾಲ್ ಮಾಡ್ತಾಳೆ. ಅದೇ ಆಗಿದೆ ಅವಳ ಹೊಸ ಹೆಸರು ಸಬೀನಾ ಬಾನು ಅಂತ. ಈ ಮಾನಿ ಶಫಿಯಾನ ಹೊಸ ಹೆಸರು ಸಬೀನಾ ಬಾನು ಅಂತ. ಅವಳು ಫೋನ್ ಮಾಡಿ ಹೇಳ್ತಾಳೆ, ನಿಮ್ಮನ್ನ ಹೀಗೆ ಟ್ರಾಪ್ ಮಾಡಿದ್ದಾರೆ, ವಿಷಯ ಹೀಗೆ ಅಲ್ಲ, ನಮ್ಗೆ ನೀವ್ ಇಷ್ಟು ದುಡ್ಡು ಕೊಟ್ಟಿದ್ದೀರಲ್ಲ, ಬನ್ನಿ ಅಂತೇಳಿ ಇವ್ರನ್ನ ಕರೆಸ್ಕೊಳ್ತಾಳೆ. ನಿಮ್ಮ ವಿಡಿಯೋ ಏನುಂಟು ತೋರಿಸ್ತೇನೆ ಅಂತ. ಅವಾಗ ಇವ್ರು ಅಲ್ಲಿಗೆ ಹೋದಾಗ ಪುನಃ ಇವಳು ಏನ್ ಮಾಡ್ತಾಳೆ, ಇವ್ರು ಹೋದ ತಕ್ಷಣ ಇವ್ರಿಗೆ ಗೊತ್ತಾಗುತ್ತೆ ಇದು ಮಾನಿ ಶಫಿಯಾನೇ, ಇವಳು ಸಬೀನಾ ಬಾನು ಅಲ್ಲ ಅಂತ. ಇವರಿಗೆ ಸಬೀನಾ ಬಾನು ಹೆಸರಲ್ಲಿ ಕರೆಸ್ತಾನೆ. ಕರೆಸಿದ ನಂತರ ಇವ್ರೇನ್ ಮಾಡ್ತಾರೆ, ಅಲ್ಲಿಗೆ ಹೋಗ್ತಾರೆ. ಹೋಗ್ಬಿಟ್ಟು ಪುನಃ ವಾಪಸ್ ಇವ್ರು ಕೇರಳಕ್ಕೆ ಹೋಗ್ತಾರೆ. ಕೇರಳಕ್ಕೆ ಹೋದಾಗ ಅವಳು ಪುನಃ ಡಿಮ್ಯಾಂಡ್ ಮಾಡ್ತಾಳೆ. ಅವಳೊಂದು ಅಕೌಂಟ್ ಕಳಿಸ್ತಾಳೆ, ಜಾನ್ವಿ ರಾಜ್ ಅನ್ನೋ ಅಕೌಂಟ್, ಮತ್ತೆ ಶಬೀನಾ ಬಾನು ಅಂತ. ಅದಕ್ಕೆ 4.5 ಲಕ್ಷ ರೂಪಾಯಿ ಇವ್ರು ಇರ್ತಾರೆ. ನೆಕ್ಸ್ಟ್ ಇವ್ರು ಏನ್ ಮಾಡ್ತಾರೆ, ಈ ನನ್ನ ಫೋಟೋಸು ವಿಡಿಯೋಸು ಎಲ್ಲಿಯಾದ್ರೂ ಲೀಕ್ ಆಗುತ್ತೆ ಅಂತ ಭಯದಲ್ಲಿ ಈ 1 ವರ್ಷನೂ ಸುಮ್ಮನೆ ಇರ್ತಾರೆ. ಬಿಫೋರ್ 1 ಮಂತ್ಗಿಂತ ಮುಂಚೆ ಪುತ್ತೂರಿಗೆ ಬರ್ತಾರೆ. ಪುತ್ತೂರಿಗೆ ಬಂದ್ಬಿಟ್ಟು ಸಂಪ್ಯ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಅಂದ್ರೆ ಒಂದು NC ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ, ಇವರನ್ನು ಕನ್ವಿನ್ಸ್ ಮಾಡ್ಲಿಕ್ಕೆ ಹೊರಗಡೆಯಿಂದ ಬಶೀರ್ನ ಪರವಾಗಿ ಒಬ್ರು ಬರ್ತಾರೆ. ಒಬ್ರು ಅಂದ್ರೆ ತುಂಬಾ ಜನ ಅಲ್ಲಿದ್ದು ಕಮ್ಯುನಿಟಿ ಸ್ವಲ್ಪ ಲೀಡರ್ಸ್ ಗಳು ಬಂದ್ಬಿಟ್ಟು ಹೇಳ್ತಾರೆ, ಇಲ್ಲ ನೀವು ಕೇಸ್ ಕೊಡ್ಬೇಡಿ, ನಾವ್ ಇದನ್ನು ಮಾತುಕತೆ ಮುಖಾಂತರ ವಿಚಾರಿಸಿ ತಿಳಿಸ್ತೇವೆ, ಇದೊಬ್ರದ್ದು ಮಾನ ಮರ್ಯಾದೆ ಪ್ರಶ್ನೆ ಅಲ್ಲ ಅಂತ ಇವರಿಗೆ ಭಯಪಡಿಸ್ತಾರೆ. ಯಾರಂದ್ರೆ ಹೊರಗಡೆಯಿಂದ ಬಂದ ಜನ. ಅದು ಇನ್ವೆಸ್ಟಿಗೇಷನ್ ಅಲ್ಲಿ ಯಾರು ಅಂತ ಹೇಳಿದೀನಿ ನಾನು, ಅವ್ರ ಜೊತೆನೆ. ಬಂದ್ಬಿಟ್ಟು ಕೇಸ್ ವಾಪಸ್ ತಗೊಳ್ಳಿ ಅನ್ನೋ ಪ್ರೆಷರ್. ಮಾರ್ನಿಂಗ್ 9 ಇಂದ ಈವ್ನಿಂಗ್ 7 o'clock ತನಕ ಇವರಿಗೆ ಪ್ರೆಷರ್ ಆಗ್ತಾರೆ. FIR ಮಾಡುವಂತ ಕೇಸನ್ನು ಹಿಂತಗೊಳ್ಳಿ ಅಂತ. ಆ ಪ್ರೆಷರ್ ಇದು ಯಾರ್ಯಾರ ಹೆಸರು ಅಂತ ನಾನು ಇವಾಗ ಮೀಡಿಯಾ ಮುಂದೆ ಹೇಳಲಿಕ್ಕೆ ಆಗುದಿಲ್ಲ. ಪೊಲೀಸ್ನವ್ರ ಹತ್ರ ಈ ವಿಷಯ ಏನು ಅಂತ ಹೇಳಿದೀನಿ. ನಂತರ ಏನ್ ಮಾಡ್ತಾರೆ ಅಂದ್ರೆ, ಇವರು ಹೋಗ್ತಾರೆ, ಆಯ್ತು ಅಂತ ಹೇಳಿಬಿಟ್ಟು ಹೋಗ್ತಾರೆ. ಹೋಗ್ಬಿಟ್ಟು 15 ದಿವಸ ಬಿಟ್ಟು ಈ ಶಫಿಯಾ
ಮತ್ತೆ ಈ ಬಶೀರ್ ಏನ್ ಮಾಡ್ತಾರಂದ್ರೆ ಇವರ ಹೆಂಡತಿಗೆ ವಿಡಿಯೋಸ್ ಕಳಿಸ್ತಾರೆ. ಇವರ ವಿಡಿಯೋ ಅಲ್ಲ, ಬೇರೆ ಒಂದು ಖಾಸಗಿ ವಿಡಿಯೋ, ಬೇರೆ ಯಾರ್ದೋ ಇಟ್ಟಂತ ಖಾಸಗಿ ವಿಡಿಯೋನ ಕಳಿಸಿಬಿಟ್ಟು, ಮೊದ್ಲಿಗೆ ಇದು ನಿಮ್ಮ ವಿಡಿಯೋ ಈಗ ಬಂದದ್ದು ಈ ವಿಡಿಯೋ, ನೆಕ್ಸ್ಟ್ ನಿಮ್ಮ ಹಸ್ಬೆಂಡ್ ವಿಡಿಯೋ ಬರುತ್ತೆ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡ್ತಾರೆ. ಅವಾಗ ಇವರಿಗೆ ಕಾಲ್ ಮಾಡಿ ಹೆಂಡತಿ ಹೇಳ್ತಾರೆ, ಈ ರೀತಿ ವಿಡಿಯೋ ನಿಮ್ದು ಬಂದಿದೆ, ನೀವೇನ್ ಮಾಡಿ ಒಂದು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಏನಾದ್ರು ಮಾಡಿ, ಇಲ್ಲ ಅಂದ್ರೆ ನಮ್ಗೆ ಹೆಣ್ಮಕ್ಳುಂಟು, ನಮ್ದು ಲೀಕ್ ಆದ್ರೆ ವಿಷಯ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಆಗಿದೆ ಇವರು ಆ ವಿಟ್ಲ ಕಡಂಬಿನ ಅವನ ಮನೆಗೆ ಅಡ್ರೆಸ್ ಅನ್ನು ಹುಡ್ಕೊಂಡು ಬಂದು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡುದು. ವಿಟ್ಲ ಠಾಣೆಯಲ್ಲಿ ಕಳೆದ ಶುಕ್ರವಾರ 12:45 ರಾತ್ರಿ ಎಫ್ಐಆರ್ ಆಗಿದೆ. ಈ ಎಫ್ಐಆರ್ ಆಗ್ಲಿಕ್ಕೆ ನಾವು ತುಂಬಾ ಕಷ್ಟಪಟ್ಟಿದೀವಿ. ಇಲ್ಲಿದ್ದು ಉನ್ನತಾಧಿಕಾರಿಗಳಿಗೆ ಒಂದು ಅಭಿನಂದನೆ ಸಲ್ಲಿಸ್ಬೇಕು, ಯಾಕಂದ್ರೆ ಅವರ ಮುಖಾಂತರನೇ ನಾವು ಎಫ್ಐಆರ್ ಮಾಡಿಸಿದ್ದು. ಆದ್ರೆ ಇವಾಗ ಈ 8 ದಿವಸದಲ್ಲಿ ಯಾರದ್ದು ಒಂದು ಬಂಧನ ಆಗ್ಲಿಲ್ಲ, ಅದು ಬೇಸರದ ಸಂಗತಿ. ಯಾರೊಬ್ರನ್ನು ಈ ವಿಟ್ಲ ಠಾಣೆಗೆ ಕಳೆದ ಶುಕ್ರವಾರದಿಂದ ಈ ಶುಕ್ರವಾರದ ತನಕನೂ ಈ ಸಂತ್ರಸ್ತರು ಹೋಗ್ತಾನೆ ಇದ್ದಾರೆ. ಬೆಳಿಗ್ಗೆ 9 ಗಂಟೆಯಿಂದ 7 ಗಂಟೆ ತನಕ, ಇವತ್ತು ಬರ್ಲಿಕ್ಕೆ ಹೇಳಿದ್ದಾರೆ, 7 ಗಂಟೆ ತನಕ ಅಲ್ಲೇ ಇದ್ದಾರೆ. ಆದ್ರೆ ಅಪರಾಧಿಗಳು ಅವರಷ್ಟಕ್ಕೆ ಕಾಲ್ ಮಾಡ್ತಾರೆ, ಬೇರೆಯವರಿಂದ ಮಾಡಿಸ್ತಾರೆ. ನಿನ್ನೆ 3-4 ಜನರದ್ದು NC ಆಗಿದೆ ಬಂಟ್ವಾಳ ಠಾಣೆಯಲ್ಲಿ. ಯಾಕಂದ್ರೆ ಆ ಜೂರಿಸ್ಟಿಕ್ಷನ್ ಅಲ್ಲೇ ಕಂಪ್ಲೇಂಟ್ ಕೊಡ್ಬೇಕು ಅಂತ ವಿಟ್ಲದವರು ಹೇಳುದ್ರಿಂದ ನಾವು ಅಲ್ಲೇ ಕಂಪ್ಲೇಂಟ್ ಇವ್ರ ಹತ್ರ ಕೊಡಿಸ್ತೇವೆ. ಬೇರೆ ಬೇರೆ ಕಡೆಯಿಂದ ಕಾಲ್ ಇಲ್ಲಿ ನಮ್ದೇ ಮಂಗಳೂರು ಭಾಗದವರು ಕಾಲ್ ಮಾಡಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಕೇಸನ್ನು ನೀವು ವಾಪಸ್ ತಗೊಳ್ಳಿ, ಇದ್ರಲ್ಲಿರುವಂತ ಒಬ್ರು ಹೇಳ್ತಾರೆ ಇಬ್ರನ್ನು ಕೈ ಬಿಡಿ ಅಂತ, ಮತ್ತೊಬ್ರು ಹೇಳ್ತಾರೆ ಇನ್ನೊಬ್ರನ್ನು ಕೈ ಬಿಡಿ ಅಂತ ಹೇಳಿ ಬೆದರಿಕೆ ಹಾಕಿಸ್ತಿದ್ದಾರೆ. ಇನ್ನು ಮೊನ್ನೆ ಒಬ್ಬ ಮುಸ್ತಫಾ ಅಂತ ಒಬ್ರು ಕಾಲ್ ಮಾಡ್ತಾನೆ, ಅವನು ಹೇಳ್ತಾನೆ, ನೀನ್ ಕೇಸ್ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ನಿನ್ನನ್ನು ಹೊರಗಡೆ ನೋಡ್ಕೊಳ್ತೀನಿ, ನಿನ್ನ ಲಾಯರ್ ಯಾರು ಅವರನ್ನು ಹೊರಗಡೆ ನೋಡ್ಕೊಳ್ತೀನಿ, ಈ ರೀತಿ ಬೆದರಿಕೆ ಕರೆ ಬರುವುದ್ರಿಂದ ನಿನ್ನೆ ನಾನು ಬಂಟ್ವಾಳದಲ್ಲಿ ಒಂದು NC ಮಾಡಿಸ್ತೇನೆ. ಇವಾಗ ನನ್ನ ಕಾಳಜಿ ಏನಂದ್ರೆ, ಈ ಅಶ್ರಫ್ ಇವತ್ತು ಪ್ರೆಸ್ ಮೀಟ್ ಕುತ್ಕೊಳ್ತಾ ಇರ್ಲಿಲ್ಲ, ಯಾಕಂದ್ರೆ ಅವರೊಬ್ರು ಪೊಲಿಟಿಷಿಯನ್ ಪರ್ಸನ್ ಅಲ್ಲಿ ತುಂಬಾ ಸೋಷಿಯಲ್ ವರ್ಕರ್. ಅವ್ರಿಗೆ ಇವತ್ತು ನಾನು ಪ್ರೆಸ್ ಮೀಟ್ಗೆ ಕುತ್ಕೊಳ್ಳುದಿಲ್ಲ, ಯಾಕಂದ್ರೆ ನಂದು ಎಲ್ಲಿಯಾದ್ರೂ ಮುಖ ರಿವೀಲ್ ಆಗುತ್ತೆ, ನಂದು ರೆಪ್ಯುಟೇಷನ್ ಪ್ರಶ್ನೆ ನನ್ ಮನೆಗೆ ಗೊತ್ತಾಗುತ್ತೆ, ಹೀಗೆ ಎಂದು ಭಯಪಟ್ಟಿದ್ರು. ನಾವು ಇವನನ್ನು ಸಮಾಧಾನ ಮಾಡಿ ಇವರಿಗೆ ನ್ಯಾಯ ಸಿಗ್ಲಿ ಅಂತ ಹೇಳೋ ಒಂದೇ ಒಂದು ದೃಷ್ಟಿಕೋನದಿಂದ ಇಲ್ಲಿ ಕುತ್ಕೊಳಿಸಿದ್ವಿ. ಈ ಹನಿ ಟ್ರ್ಯಾಪ್ ಅನ್ನೋ ಪ್ರಕರಣ ಇವರ ಕೇಸ್ ಅಂತಲ್ಲ, ಕಾರ್ಕಳದಲ್ಲಿ 3 ದಿವಸಕ್ಕಿಂತ ಮುಂಚೆ ಒಬ್ಬ ಹುಡುಗ ಸೂಸೈಡ್ ಮಾಡ್ಕೊಳ್ತಾನೆ ಹನಿ ಟ್ರ್ಯಾಪ್ ವಿಷಯದಲ್ಲಿ. ಈ ಒಂದು ಗ್ಯಾಂಗಿನ ಒಂದು ಮೊದ್ಲೆಲ್ಲ ಏನ್ ಮಾಡ್ತಿದ್ರು, ಸುಲಿಗೆ ಮಾಡ್ತಿದ್ರು, ಮನೆಗೆ ಹೋಗಿ ಕಳ್ತನ ಮಾಡ್ತಿದ್ರು. ಇವಾಗ ಹಾಗೇನಿಲ್ಲ, ಇವರಿಗಿರುವಂತ ವೀಕ್ನೆಸ್ ಹೆಣ್ಣನ್ನು ಇಟ್ಕೊಳ್ತಾ ಇದ್ದಾರೆ. ಈ ಸಣ್ಣ ಸಣ್ಣ ಏನಾದ್ರೂ ರೂಪಾಯಿಗಳನ್ನು ಕೊಟ್ರೆ ಹೆಣ್ಣು ಮಕ್ಳು ಅದಕ್ಕೆ ಬಾಗ್ತಾರೆ. ಈ ಟೀಮ್ ಏನ್ ಮಾಡ್ತಾ ಉಂಟು ಅಂತ ಹೇಳಿದ್ರೆ ಸುಲಿಗೆ ಮಾಡ್ತಾರೆ. ಇವ್ರದ್ದು ಮೈನ್ ವೀಕ್ನೆಸ್, ಕೇಸ್ ಕೊಡುದಿಲ್ಲ ಯಾರು. ಈ ಶೆಫಿಯಾ 2010 ಇಂದ ಹಿಡಿದು ಇಲ್ಲಿ ತನಕ ಮಾಡ್ತಾ ಇರೋ ಕೆಲ್ಸನೇ ಇಷ್ಟು. ಯಾರು ಇವಳ ಹಿಂದೆನೆ 1 ರೂಪಾಯಿನೂ ಹೋಗ್ಬಿಟ್ಟು ಹೀಗೆ ವಿಷಯ ಅಂತ ಇವಳ ಹತ್ರ ಕೇಳಲೂ ಇಲ್ಲ. ಈ ಬಶೀರ್ ಅನ್ನೋ ಒಂದು FIR ಆಗಿದೆ ಆಲ್ರೆಡಿ ಮಡಿಕೇರಿಯಲ್ಲಿ, ಒಬ್ಬ ಮಿಲಿಟರಿ ಆರ್ಮಿದು, ಇವನೇ ಮೈನ್ ಅಕ್ಯೂಸ್ಡ್. ಆ FIR ಕಾಪಿ ಕಲೆಕ್ಟ್ ಮಾಡ್ಲಿಕ್ಕೆ ಹೇಳಿದ್ದೀನಿ ಮಡಿಕೇರಿಯಿಂದ, ಅದು ಇನ್ನೂ ಸಿಗ್ಲಿಲ್ಲ. ಮಿಲಿಟರಿ ಆದ್ಮಿಗೆ ಹನಿ ಟ್ರ್ಯಾಪ್ ಮಾಡಿದಂತ ಕಿಂಗ್ ಪಿನ್ ಇದೇ ಬಶೀರ್ ಕಡಂಬು ಅಂತ ಇವನಾಗಿದೆ. ಇಷ್ಟು 7 ಜನರ ವಿರುದ್ಧ FIR ದಾಖಲಾಗಿದೆ, ನಾವು ವಿಟ್ಲದಲ್ಲಿ ಮಾಡಿದೀವಿ, ಇನ್ನೂ ಅರೆಸ್ಟ್ ಆಗ್ಲಿಲ್ಲ. ಅದ್ನಂತೂ ಬೇಸರದ ಸಂಗತಿ. ಉನ್ನತ ಅಧಿಕಾರಿಗಳದ್ದು ಏನು ಪ್ರಾಬ್ಲಮ್ ಇಲ್ಲ, ಅವ್ರೇನ್ ಮಾಡಿದ್ದಾರೆ, ನಮ್ಗೆ ಬೇಕಾದ ಹಾಗೆ ಮಾಡ್ತೀನಿ ಮೇಡಮ್ ಅಂತ ಚೆನ್ನಾಗಿದ್ದಾರೆ. ಆದ್ರೆ ಈ ವಿಟ್ಲ ಠಾಣೆಯಲ್ಲಿ ಏನಾಗ್ತಾ ಉಂಟು ಅಂತ ಅದ್ ನಮ್ಗೆ ಗೊತ್ತಿಲ್ಲ, ನಾವ್ ಹೇಳಲಿಕ್ಕೂ ಆಗುದಿಲ್ಲ. ಇವ್ರೇನ್ ಮಾಡ್ತಿದ್ರು, 1 ವಾರದಿಂದ ಇವರನ್ನೇ ಕರೆಸಿ ವಿಚಾರಣೆ ಮಾಡ್ತಾ ಇದಾರೆ. 1 ವಾರದಿಂದ ಅಲ್ಲಿ ಅಲ್ದಾಡ್ತಿದೀವಿ. ನೀವು ಅಲ್ಲಿ CCTV ಫುಟೇಜ್ ತಗೊಂಡ್ರೆ ಗೊತ್ತಾಗ್ಬೋದು. ಮಾರ್ನಿಂಗ್ 9 ಇಂದ ಸಂಜೆ 7 ಗಂಟೆ ತನಕ ಅಲ್ಲೇ ಕುತ್ಕೊಳ್ತಾ ಇದ್ದಾರೆ. ನಮ್ದೊಂದು ಕಾಳಜಿ ಏನಂದ್ರೆ, ಮಾಧ್ಯಮ ಮಿತ್ರರಲ್ಲಿ ಒಂದು ಕೇಳ್ಕೊಳ್ಳೋದು, ಸೂಕ್ತವಾದ ಕ್ರಮ ಆಗ್ಬೇಕು, ಸರ್ಕಾರ ಇದರ ವಿರುದ್ಧ ಒಂದು ಕ್ರಮ ಕೈಗೊಳ್ಬೇಕು. ಮುಮ್ತಾಜ್ ಅಲಿ ಪ್ರಕರಣ ನಿಮ್ಗೆ ಆಲ್ರೆಡಿ ಗೊತ್ತಿರುವಂತ ವಿಷಯ, ಯಾಕಂದ್ರೆ ಮುಮ್ತಾಜ್ ಅಲಿ ಕೂಡ ಇದೇ ರೀತಿ ಟ್ರಾಪಿಗೆ ಬಿದ್ದವರಾಗಿದೆ. ಇನ್ನೊಂದು ಮುಮ್ತಾಜ್ ಅಲಿ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಆಗ್ಬಾರ್ದು, ಅಷ್ಟೇ ಇರುದು. ಯಾರಿಗೂ ಈ ರೀತಿಯಾದ ಅನ್ಯಾಯ ಮಾಡಬಾರ್ದು. ಹನಿ ಟ್ರ್ಯಾಪ್, ಈ ಹೆಣ್ಣು ಮಕ್ಕಳನ್ನು ಇಟ್ಕೊಂಡು ಫೋಟೋ ವಿಡಿಯೋಸ್ ಲೀಕ್ ಮಾಡ್ತೀನಿ ಅಂತ ಹೇಳಿ 40 ಲಕ್ಷ ರೂಪಾಯಿ ಕಿತ್ಕೊಳ್ಳುವುದಂದ್ರೆ ಅದು ಸಣ್ಣ ವಿಷಯನಲ್ಲ. ಅದು ಪ್ರೂಫ್ ಎಲ್ಲಾನು ಈ ಸ್ಟೇಟ್ಮೆಂಟ್, ಅಕೌಂಟ್ ಟ್ರಾನ್ಸ್ಫರ್ ಎಲ್ಲಾ ಡೀಟೇಲ್ಸ್ ಪೊಲೀಸ್ನವರಿಗೆ ಕೊಟ್ಟಿದ್ದಾರೆ. ಪೊಲೀಸ್ನವ್ರು ಹೇಳ್ತಾರೆ, ಆ 7 ಜನ ಇವಾಗ ಇಲ್ಲ, ನೋಟಿಸ್ ಇಶ್ಯೂ ಮಾಡ್ತೀನಿ, ನೋಟಿಸ್ ಇಶ್ಯೂ ಮಾಡಿ ನಾವು ಬಂಧಿಸ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಹತ್ರ. ಆದ್ರೆ ಇಷ್ಟು ಹೊತ್ತು ತಗೊಳ್ಳುದಂದ್ರೆ ಇವರಿಗೆ ಬೆದರಿಕೆ ಕರೆಗಳು ಬರ್ತಾ ಉಂಟು. ಇವರ ಜೀವ ರಕ್ಷಣೆಗೂ ನಾವು ಕೋರಿದೀವಿ. ನಾವು ಸೆಕ್ಷನ್ ಹಾಕಿ ಇವರ ಜೀವ ರಕ್ಷಣೆಗೆ ಕೋರಿನೇ ಮೊದಲು FIR ದಾಖಲೆ ಮಾಡ್ಕೊಳ್ಳುವಂತದ್ದು. ಅದಕ್ಕೆ ನಿಮ್ಮಲ್ಲಿ ನೆರೆದಿರುವವರು ಏನು ಅಂದ್ರೆ, ಇವರಿಗೆ ನ್ಯಾಯ ಕೊಡಿಸುವಲ್ಲಿ ನೀವು ನನ್ನ ಜೊತೆ ಕೈ ಜೋಡಿಸ್ಬೇಕು. ಇವರೊಬ್ರೇ ಅಲ್ಲ, ದಕ್ಷಿಣ ಕನ್ನಡದಲ್ಲಿ ಈ ಕಾರ್ಯ ನಡೀತಿರುವುದು ಇವರೊಬ್ಬರಿಂದಲೇ ಅಲ್ಲ. ಎಷ್ಟೋ ಗ್ಯಾಂಗ್ಗಳು ಇಂಥವರನ್ನು ಒಬ್ಬರನ್ನು ಇಟ್ಕೊಂಡು ಮರ್ಯಾದೆಗೋಸ್ಕರ ಹಿಂದೆ ಸರಿಯವರನ್ನು ಮೈನ್ ಪಾಯಿಂಟ್ ಇಟ್ಕೊಂಡು ಇವ್ರು ಮಾಡ್ತಾ ಇದ್ದಾರೆ.
ಆದ್ರಿಂದ ಇನ್ನೊಂದು ಮುಮ್ತಾಜಲ್ಲಿ ಇಲ್ಲಿ ಹುಟ್ಟಬಾರ್ದು. ನಂದು ಉಚಿತ ಕಾನೂನಿನವರು, ಯಾರು ಬೇಕಾದ್ರೂ ಈ ಕೇಸಲ್ಲಿ ಬಂದ್ರೆ ನಾನು ಉಚಿತವಾಗಿ ಕೇಸ್ ತಗೊಂಡು ಅವರಿಗೆ ನಾನು ಹ್ಯಾಂಡಲ್ ಮಾಡ್ತೀನಿ ಈ ಕೇಸನ್ನು. ಅದು ಎಷ್ಟೇ ಬೆದರಿಕೆ ಕಾರ್ಯ ಬರ್ಲಿ ಅಥವಾ ಯಾರೇ ಇದ್ರೆ ಇರ್ಲಿ, ಕಮ್ಯುನಿಟಿ ಲೀಡರ್ಸ ಯಾರೇ ಬಂದ್ರು ಈ ಕೇಸನ್ನು ಎಂಡ್ ಮಾಡದೆ ನಾನು ಬಿಡುದಿಲ್ಲ. ನಿಮ್ ಮಾಧ್ಯಮದವರ ಹತ್ರ ನಾವೇನ್ ಕೇಳ್ಕೊಳ್ಳೋದಂದ್ರೆ ಒಂದೇ, ಈ ಕೇರಳದ ಮೂಲದವರು ಇಲ್ಲಿಗೆ ಬಂದು ಇವರಿಗೆ ಭಾಷೆ ಬರುದಿಲ್ಲ ಕನ್ನಡ, ಸ್ಥಳಗಳನ್ನು ಗುರುತಿಸ್ಲಿಕ್ಕೂ ಆಗುದಿಲ್ಲ. ಅವರು ಪಾಪ ನಿನ್ನೆ ಮಹಜರಿಗೆ ಒಂದು ಕಡೆ ಕರ್ಕೊಂಡು ಹೋಗಿದ್ದಾರೆ, ಒಂದು ವಾರದಿಂದ ಹೋಗಿ ಅವ್ರಿಗೆ ಸ್ಥಳ ಗುರುತಿಸ್ಲಿಕ್ಕೋಸ್ಕರ ತುಂಬಾ ಕಷ್ಟ ಆಗ್ತಾ ಇತ್ತು. ಇಂಥವರನ್ನು ನೀವು ಕೈ ಬಿಡಬಾರ್ದು, ಒಂದು ನ್ಯಾಯ ದೊರಕಿಸಿ ಕೊಡ್ಬೇಕು. ಸರ್ಕಾರ ಈ ಹನಿ ಟ್ರಾಪಿನ ವಿರುದ್ಧ ಏನ್ ಮಾಡ್ಬೇಕು ಅಂದ್ರೆ ಕಠಿಣವಾದ ಕ್ರಮ, ಖಾಲಿ ಕ್ರಮ ಕೈಗೊಂಡ್ರೆ ಸಾಕಾಗುದಿಲ್ಲ, ಇದು ಎಲ್ರಿಗೂ ಒಂದು ಪಾಠ ಆಗ್ಬೇಕು. ಇನ್ನು ಹನಿ ಟ್ರಾಪ್ ಅನ್ನೋ ಹೆಸರು ಕೇಳಿದ್ರೆ ದಕ್ಷಿಣ ಕನ್ನಡ ಬೆಚ್ಚಿ ಬೀಳ್ಬೇಕು. ಎಷ್ಟೋ ಪ್ರಕರಣಗಳು ಉಂಟು. ಯಾರ್ಯಾರು ಈ ಮಾಧ್ಯಮದಲ್ಲಿ ನಾನು ಹೇಳ್ತಾ ಇರೋದಂದ್ರೆ ಈ ಮರ್ಯಾದೆಗೆ ಅಂಜಿ ಯಾರೆಲ್ಲ ಹಿಂದೆ ಇದೀರಾ, ಕೇಸ್ ಕೊಡ್ಬಾರ್ದು ಅಥವಾ ನಮ್ಮ ಮಾನ ಮರ್ಯಾದೆ ಹೋಗುತ್ತೆ ಅಂತ ಯಾರೆಲ್ಲ ಹಿಂದೆ ಸರಿದಿದ್ದೀರಾ ಅವರಿಗೆ ನನ್ನ ನಂಬರ್ ಅನ್ನು ಕೊಡ್ತೀನಿ, ಉಚಿತವಾಗಿ ಕಾನೂನು ನೆರವನ್ನ ನಾನು ನೀಡ್ತೀನಿ ಈ ಕೇಸಿನಲ್ಲಿ ಆದ್ರೆ. Namaste. My name is Muhammad Ashraf Tavrakkad from Kerala, Malappuram. I already no, actually it's language problem. Okay, I already informed to lawyer. Everything I have shared with lawyer. Lawyer already told you the details. Okay. ನನ್ನ ಖಾಸಗಿ ವಿಡಿಯೋ ಎಲ್ಲಿಯಾದ್ರೂ ಲೀಕ್ ಆಗುತ್ತೆ ಅವ್ರ ಹತ್ರ ಉಂಟು ಅಂತ ಅವರು ಹೇಳ್ತಾರೆ, ಅವ್ರು ಎಲ್ಲಿಯೂ ತೋರಿಸ್ಲಿಲ್ಲ. ಅವ್ರು ಹೇಳ್ತಾ ಇದ್ರೆ ಖಾಸಗಿ ವಿಡಿಯೋ ಉಂಟು ಅಂತ, ಎಲ್ಲಿಯಾದ್ರೂ ಲೀಕ್ ಆಗುತ್ತೆ ರೆಪ್ಯುಟೇಷನ್. ಕುತ್ಕೊಂಡ್ರೆ ಖಾಸಗಿ ವಿಡಿಯೋ ಅಲ್ಲ. ಹೆಣ್ಣು ನೋಡ್ಲಿಕ್ಕೆ ಬಂದಾಗ್ಲೂ ಫೋಟೋ ತೆಗಿಸಿದ್ದಾರೆ ಅಲ್ಲ, ಹೆಣ್ಣು ನೋಡ್ಲಿಕ್ಕೆ ಇವರು ಬರ್ತಾರಲ್ವಾ, ಅವಾಗ ಇವರನ್ನು ಒಟ್ಟಿಗೆ ಕುತ್ಕೊಳಿಸಿ ಫೋಟೋ ಉಂಟು ತೆಗೆದಿದ್ದಾರೆ. ಸಿಟಿಸನ್ ಎರಡನೇ ಸಲದ್ದು ನಾನು ಹೇಳಿದ್ನಲ್ಲ, ಎರಡನೇ ಹೆದರಿಕೆ ಅಂದ್ರೆ ಇವರು ಹೇಳುವ ಪ್ರಕಾರ ಇವ್ರು ಕಾಲ್ ಮಾಡಿ ಹೇಳ್ತಾರೆ ನಂದು ಖಾಸಗಿ ವಿಡಿಯೋ ಉಂಟು ಅಂತ ಅವ್ರ ಹತ್ರ. ಇನ್ವೆಸ್ಟಿಗೇಷನ್ ಅಲ್ಲಿ ಇವರು ಹೇಳಿದ್ದಾರೆ. ಅನೈತಿಕವಾಗಿ ಇರುವುದಲ್ಲ ಖಾಸಗಿ ವಿಡಿಯೋ ಅಂದ್ರೆ ಅವ್ರ ಒಟ್ಟಿಗೆ ಕೂತದ್ದು ವಿಡಿಯೋನು ಖಾಸಗಿ ಆಗುತ್ತೆ. ಅವ್ರು ಒಟ್ಟಿಗೆ ಕುತ್ಕೊಳ್ತಾರೆ, ಒಟ್ಟಿಗೆ ಇರ್ತಾರೆ. ಯಾವುದು ಅಷ್ಟೆಂತ ಇನ್ವೆಸ್ಟಿಗೇಷನ್ ಪ್ರೂವ್ ಮಾಡ್ಬೇಕಲ್ಲ. ಆ ವೀಕ್ನೆಸ್ ಇಟ್ಕೊಂಡಲ್ವಾ, ಇಲ್ಲ ಅಂದ್ರೆ 40 ಲಕ್ಷ ಕೊಡ್ತಾರ? ವೀಕ್ನೆಸ್ ಉಂಟು. ಇವರದ್ದು ವೀಕ್ನೆಸ್ ಏನಂದ್ರೆ ಇವರು ಮರ್ಯಾದೆಗೋಸ್ಕರ ಅಂಜುತ್ತಾರೆ. ಏನು ಹೌದು, ಭಯ ಅನ್ನೋದಂದ್ರೆ ಇವರು ಹೆಣ್ಣು ನೋಡ್ಲಿಕ್ಕೋಸ್ಕರ ಬರ್ತಾರಲ್ವಾ, ಬಂದ್ಬಿಟ್ಟು ಇವರು ಹೆಣ್ಣು ನೋಡ್ತಾರೆ. ಬೇರೆ 2-3 ದಿವಸದಲ್ಲಿ ಇವರು ಹೆಣ್ಣು ನೋಡಿ ಅವ್ರ ಜೊತೆ ಫೋಟೋ ಎಲ್ಲ ತೆಗ್ಸಿದ್ದಾರೆ. ಅವರು ತೆಗ್ಸಿದ್ದು ಕುತ್ಕೊಂಡು. ಅದೇನಂದ್ರೆ ಇವರು ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಅಲ್ಲಿ ಡೀಟೇಲ್ ಆಗಿ ಹೇಳಿದ್ದಾರೆ. ಮದುವೆ ಅಂದ್ರೆ ಇವ್ರದ್ದು ಕೇರಳದವರು. ಎರಡನೇ ಮದುವೆ ಆಗ್ಲಿಕ್ಕೆ ಬಂದದಲ್ಲ, ಈ ಶೆಫಿಯಾ ಎರಡನೇ ಮದುವೆ ಆಗ್ಲಿಕ್ಕೆ ಕರೆಸ್ಕೊಂಡದ್ದು, ಹೆಣ್ಣು ನೋಡ್ಲಿಕ್ಕೆ ಕರೆಸ್ಕೊಂಡದ್ದು ಶೆಫಿಯಾ ಅನ್ನೋಳು. ಇವ್ರು ಎರಡನೇ ಮದುವೆ ಮಾಡ್ಬೇಕು ಅಂತ ಉಂಟು. ಇವರು 15 ವರ್ಷದಿಂದ ಇವರ ವೈಫಿಗೆ ಮೆಂಟಲ್ ಡಿಪ್ರೆಷನ್. ಅವರ ಮನೆಯಲ್ಲಿ ಮದುವೆಗೆ ಏನು ಅಬ್ಜೆಕ್ಷನ್ ಇಲ್ಲ. ಈ ಮಂಗಳೂರು ಅಂತ ಗೊತ್ತಿರುವುದಿಲ್ಲಲ್ಲ, ಈ ಶೆಫಿಯಾ ಕೇರಳದವರಲ್ಲ, ಅವರಿಗೆ ಗೊತ್ತಿಲ್ಲ ಇದು ಮಂಗಳೂರು ಅಂತ. ಅವ್ರು ಕೇರಳ ಮಂಗಳೂರು ಗೊತ್ತಿಲ್ಲಲ್ಲ, ಕೇರಳದೇ ಶೆಫಿಯಾ. ಇದ್ರದ್ದು ಬ್ರೋಕರ್ ಇರೋದು ಕೇರಳದವರು, ಮಲಪ್ಪುರಂನವರು. ಮಂಗಳೂರಿಗೆ ಬರುದಲ್ಲ ಇವರು. ಮೊದ್ಲು ಅವ್ರ ಹತ್ರ ಕಾಂಟ್ಯಾಕ್ಟ್ ಆಗುದು. ಅನೈತಿಕವಾಗಿ ಪರಿವರ್ತನೆ ಅವ್ರು ಮಾಡಿದ್ದು ಅವ್ರೆ. ನಾವಿವಾಗ 7 ಜನರ FIR ಮಾಡಿದ್ದಾರೆ ಅವರು. ಒಳಗಾಗಿರುವಂತಹ ಎಲ್ಲಾ ಸಂಭವಗಳು ಇದೆ ಅಲ್ಲ. ಈಗ ನೋಡಿ, ಅವ್ರು ಹಾಗೆ ಹೇಳಿದ್ರಲ್ಲ, ಆಲ್ರೆಡಿ ನಮ್ಮಲ್ಲಿ ಒಂದು ವಿಡಿಯೋ ಕಳಿಸಿ ಇದೇ ತರ ನಾಳೆ ನಿಮ್ದು ಬರ್ತದೆ ಅಂತ ಹೇಳುವಾಗ ಸನ್ನಿವೇಶ ಆಗಿದ್ರೆ ಅವರು ಹೇಳಿದಕ್ಕೆ ಖಂಡಿತ ಇವರಿಗೆ ಇರುವಂತ ಸಮಯ ಅಲ್ಲ. ಹಾಗೆ ಅಗತ್ಯ ಇರ್ಲಿಲ್ಲ. ಹೆಣ್ಣು ನೋಡ್ಲಿಕ್ಕೆ ಬಂದದ್ದು 2 ಫೋಟೋ 2 ವಿಡಿಯೋ ಇಟ್ಕೊಂಡಿದ್ರೆ ಪಬ್ಲಿಕ್ ಸ್ಪೇಸ್ ಅಲ್ಲಿ ವಿಡಿಯೋ ಇಟ್ಕೊಂಡಿದ್ರೆ ಅದರ ಬಗ್ಗೆ ಹೆದರುವ ಅಗತ್ಯ ಇರ್ಲಿಲ್ಲ.
ನೋಡಿ ಇವ್ರೆ, ನಿಮ್ ಹೆಸರು ಗೊತ್ತಿಲ್ಲ ನೋಡಿ, ಇವ್ರೆ ಹೆಣ್ಣು ನೋಡ್ಲಿಕ್ಕೆ ಬರ್ತಾರೆ ಅಲ್ವಾ, ಕೇರಳದಂತಹ ಕೇರಳದ ಶೆಫಿಯಾ ಇವರಿಗೆ ತೋರಿಸುದು ಕೇರಳದ ಹುಡುಗಿ ಅಂತ. ಅಲ್ಲಲ್ಲ, 2 ಶೆಫಿಯಾ ಇದ್ದಾರೆ, ಒಬ್ಳು ಮಾಣಿ ಶೆಫಿಯಾ, ಒಬ್ಳು ಕೇರಳ ಶೆಫಿಯಾ. ಬ್ರೋಕರ್ ಆಗಿದ್ದಾರೆ ಕೇರಳ ಶೆಫಿಯಾ, ಮೊದ್ಲಿಂದಲೂ ಇವರಿಗೆ ಪರಿಚಯ ಇರುವವ್ರೆ, ಕೇರಳ ಮೂಲದವ್ರೆ. ಇವ್ರು ಹೇಳ್ತಾರೆ, ನಾನು ಹೇಳಿಲ್ವಾ ಇವಾಗ ಕೇರಳದ ಹುಡುಗಿ ಅಂತ. ಇವ್ರು ಮೊದ್ಲು ನನ್ಗೆ ಈ ಕೇರಳದ ಹುಡುಗಿ ಬೇಡ, ಮಂಗಳೂರಿನ ಹುಡುಗಿ ಬೇಡ ಅಂತ ವಾಪಸ್ ಹೋಗ್ತಾರೆ. 2ನೇ ಟರ್ಮ್ ಆಗಿದೆ ಇವ್ರು ಬರುದು ಪುನಃ. ಇವರಿಗೆ ಹೆದರಿಕೆ ಅಂದ್ರೆ ನಾನು ಹೇಳಿಲ್ವಾ, ಅವ್ರು ಇವಾಗ ಫೋಟೋ ವಿಡಿಯೋಸ್ ಲೀಕ್ ಮಾಡ್ತೇನೆ ಅಂತ ಹೇಳಿ ಇವರನ್ನು ಭಯಪಡಿಸಿದ್ದಾರೆ. ಬೇರೆ ಕಡೆಗೆ ಬಂದಿದ್ದಾರೆ, ಬಶೀರ್ ಕಡಂಬು ಮನೆಗೆ ಬಂದಿದ್ದಾರೆ. ಅಲ್ಲ, ಫಸ್ಟ್ ಸಿಟಿ ಸೆಂಟರ್ಗೆ ಬರ್ತಾರೆ, ಅಲ್ಲಿ ಹುಡುಗಿ ನೋಡ್ತಾರೆ, ಅಲ್ಲಿ ಫೋಟೋಸ್ ಎಲ್ಲ ತಗೊಂಡು ಇವ್ರು ವಾಪಸ್ ಹೋಗ್ತಾರೆ. ಯಾಕಂದ್ರೆ ನನ್ಗೆ ಹುಡುಗಿ ಇದು ಬೇಡ, ಕೇರಳದವರಾದ್ರೆ ಆಗ್ಬೋದು. ಇಲ್ಲ, ಅವ್ರು ಮೂಲತಃ ಕೇರಳದವರು, ಇಲ್ಲಿ ಕುತ್ಕೊಂಡದ್ದು ಮನೆ ಮಾಡಿ ಅಂತ ಯಾರು ಹೇಳ್ತಾರೆ? ಈ ಮಾಣಿ ಶೆಫಿಯಾನು ಬಶೀರ್ ಹೇಳ್ತಾನೆ. ಇವರು 2ನೇ ಟರ್ಮ್ ಬರುದಾಗಿದೆ ಈ ವಿಟ್ಲ ಬಶೀರ್ನ ಮನೆಗೆ, ಅವಾಗ ಕರೆಸ್ಕೊಳ್ಳುದು ಇವ್ರು. ಅಲ್ಲಿ ವಿಡಿಯೋ ಆಗಿದೆ, ಎಲ್ಲಿ ನಡೆದಿರಬಹುದು. ನಾವು ಅವ್ರ ಹತ್ರ ಉಂಟು ಅಂತ ಅವ್ರು ಹೇಳ್ತಾರೆ. ಹೌದೌದು, ಬಶೀರ್ ಕಡಂಬು ಅಂತ, ಬಶೀರ್ ಕಡಂಬು ಅಂತ ಅವನಾಗಿದೆ. ನಾನು ಇವತ್ತು ಹೇಳಿಲ್ವಾ, ಮಡಿಕೇರಿಯಲ್ಲಿ ಒಂದು FIR ದಾಖಲಾಗಿದೆ. ಒಬ್ಬ ಹನಿ ಟ್ರ್ಯಾಪ್ ಕೆಲಸದಲ್ಲಿ ಕಿಂಗ್ ಪಿನ್ ಇದ್ರದ್ದು ಯೋಧನಿಗೆ ಒಂದು ಹನಿ ಟ್ರ್ಯಾಪ್. ಒಂದು ಬಶೀರ್ ಕಡಂಬು, ಮಾಣಿ ಶೆಫಿಯಾ, ಆಯಿಷತ್ತು ಮಿಶ್ರಿಯಾ KP, ಮತ್ತೊಂದು ಜುಬೈದ್ ಅವರ ಅಮ್ಮ, ಶಫಿಯಾ ಬಶೀರ್, ಮಾಣಿ ಶಫಿಯಾ ಬಶೀರ್. ಏನೋ ಏನ್ ಆಕ್ಷನ್ ನಾನು ಹೇಳಿಲ್ವಾ? 1 ವಾರದಿಂದ ಒಬ್ರು ಸಂತ್ರಸ್ತರು ವಿಟ್ಲ ಠಾಣೆಗೆ ಹೋಗ್ತಾ ಇದ್ದಾರೆ. ಮಾಣಿ ಶಫಿಯಾ ಬಶೀರ್, ಆಯಿಷತುಲ್ ಮಿಶ್ರಿಯಾ, ಆಯಿಷಾ ಮಿಶ್ರಿಯಾ KP, ಅವಳ ಅಮ್ಮ ಜುಬೈದಾ, ಸರಫುದ್ದೀನ್ ಯಾರು ಗೊತ್ತಾ? ಈ ಶಫಿಯಾನ ಗಂಡ, ಸ್ವಂತ ಗಂಡ. ಮತ್ತೆ ಶಫಿಯಾ ಕೇರಳ ಬ್ರೋಕರ್, ಇವರಿಗೆ ಮೊದ್ಲು ಕೇರಳದ ಹುಡುಗಿ ಅಂತ ಪರಿಚಯ ಮಾಡುವಂತವಳು ಈ ಶಫಿಯಾ. 2 ಶಫಿಯಾ ಇದ್ದಾಳೆ. ಮತ್ತೆ ಇಬ್ರು ಅಪರಿಚಿತರು. ಯಾಕಂದ್ರೆ ಅಪರಿಚಿತರು, ಮಾಣಿ ಶಫಿಯಾನ ಗಂಡ. FIR ಆದ ನಂತರ ನಿನ್ನೆ ನಾವು NC ಮಾಡುದು, ಮೊನ್ನೆ ಒಬ್ರು ಕಾಲ್ ಮಾಡುದು. ನಾನು ಅವರ ಹೆಸರು ಕೂಡ ರಿವೀಲ್ ಮಾಡಿದ್ದೀನಿ, ಮುಸ್ತಫಾ ಅಂತ. ಇದರಲ್ಲಿ ಆಯಿಷಾ ಮಿಶ್ರಿಯಾ ಯಾರು? ಕಮ್ಯುನಿಟಿ ಲೀಡರ್ಸ್ ಅಂದ್ರೆ ಇವಾಗ ಬಂದವರದ್ದು ಒಂದು 10-15 ಜನ ಇದ್ರು ಬಶೀರ್ ಅನ್ನು ಕರ್ಕೊಂಡು ಬರುವಾಗ. ಮೊದ್ಲಿಗೆ ಅಲ್ಲಿ ನಾನು ಪುತ್ತೂರಲ್ಲಿ NC ಮಾಡಿಸ್ತೇನೆ. ಕಮ್ಯುನಿಟಿ ಹೆಸರನ್ನು ಇವಾಗ ಹೇಳಿದ್ರೆ ಸುಮ್ನೆ ಅದು ಅವರವರಿಗೆ ತಕರಾರಾಗುತ್ತೆ. ಇನ್ವೆಸ್ಟಿಗೇಷನ್ ಅಲ್ಲಿ ಎಲ್ಲರ ಹೆಸರು ಕೊಟ್ಟಿದೀವಿ. ಇನ್ವೆಸ್ಟಿಗೇಷನ್ ಅಲ್ಲಿ ಯಾರು ಕಮ್ಯುನಿಟಿ ಲೀಡರ್ ಬಂದು ನಮ್ಮನ್ನು ತಡಿತಾರೆ ಅವ್ರದ್ದು ಹೆಸರು ಎಲ್ಲರೂ ಕೊಟ್ಟಿದೀವಿ. ಆ ಭಾಗದವರು ಪುತ್ತೂರು ವಿಟ್ಲ ನಮ್ ಕಮ್ಯುನಿಟಿ ಅವರು ರಾಜಕೀಯದವರು ಅಂತಲ್ಲ, ಕಮ್ಯುನಿಟಿ ಲೀಡರ್ಸ್. ಅದರಲ್ಲಿ ಕಾಂಗ್ರೆಸ್ನವರು ಇರ್ಬೋದು, ಬಿಜೆಪಿನವರು ಇರ್ಬೋದು, ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಬಂದವರನ್ನ ಹೆಸರನ್ನು ನಾವು ಡಿಪಾರ್ಟ್ಮೆಂಟ್ ಗೆ ಕೊಟ್ಟಿದ್ದೀವಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.